ತಲೆಯಿಂದ ಥ್ಯಾಂಕ್ ಯು ನಾ ಎಲ್ಲರೂ ನಮಸ್ಕಾರ. Happy birthday to you, dear Sarona. ಖುಷಿ ಪೇಪರ್ గెలిచి రావాలా అది నాకు కావాల్సినది. మన క్యాండిడేట్ సీఎం అరణ 100% నేను టెంట్ వేస్తాను. ఆడ ఓట్ల సిగ్నప్పుడు అదే చెప్పి సెక్యులర్ వచ్చినప్పుడు కూడా మీ దగ్గర అదే చెప్పుకొని వస్తాను. ನಾನು ಪ್ರತಿ ವರ್ಷ ಅಂತೆ ಈ ವರ್ಷ ಕೂಡ ಸ್ವಾಮಿ ವೆಂಕಟೇಶ್ವರ ದರ್ಶನ ಭಾಗ್ಯವನ್ನು ಪಡ್ಕೊಳ್ಳೋದು ವಾಡಿಕೆ. ಅದೇ ಥರ ಈ ಬಾರಿ ಸ್ವಾಮಿಯ ಆಶೀರ್ವಾದ ಪಡ್ಕೊಂಡು ಈಗ ಬರ್ತಾ ಇದ್ದೀನಿ. ವಿಶೇಷವಾಗಿ ಮುಂದಿನ ಏನು 23ರ ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲಿ ನಮ್ಮ JDS ಪಕ್ಷ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬೇಕು. ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು ಮತ್ತೊಮ್ಮೆ 3ನೇ ಬಾರಿಗೆ ಅವರು ಈ ಒಂದು ರಾಜ್ಯದ ದೊರೆಯಾಗಿ ಪಟ್ಟಾಭಿಷೇಕವನ್ನು ಆಚರಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಏನು ನಮ್ಮ ಪಕ್ಷದ ಏನು ಜನತಾ ಸರ್ಕಾರ ಬರಬೇಕು ಅಂತೇಳಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ನಮ್ಮ ಪಕ್ಷದ ದೊಡ್ಡ ಕಾರ್ಯಕ್ರಮವಾದಂಥ ಜನತಾ ಜಲಧಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಇವತ್ತು ಕೆರೆ ಕಟ್ಟೆಗಳೆಲ್ಲ ತುಂಬೋಗ್ತಾ ಇರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ನಿಜವಾಗಲೂ ಸನ್ಮಾನ್ಯ ದೇವೇಗೌಡರ ಒಂದು ಆರೋಗ್ಯದಲ್ಲಿ ಕೂಡ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸಾಹೇಬರು ಎಂದಿನಂತೆ ಅವರು ಹೋರಾಟವನ್ನು ಮುಂದುವರಿಸಬೇಕು. ಈ ಬಾರಿ ಪ್ರಾದೇಶಿಕ ಪಕ್ಷಕ್ಕೆ ಅಧಿಕಾರ ಸಿಗಬೇಕು ಅನ್ನೋದೇ ಇವತ್ತು ನಮ್ಮ ಒಂದು ವಿಶೇಷ ಸಂಕಲ್ಪ. ಅದ್ರ ಪ್ರಕಾರ ಮಾಡಿ ಬಂದಿದ್ದೀನಿ. ಇಲ್ಲಿ ನಮ್ಮ ಕೋಲಾರ ಜಿಲ್ಲೆ ಯಾವತ್ತೂ ಕೂಡ JDSನ ಭದ್ರಕೋಟೆ ತಮಗೂ ಗೊತ್ತಿದೆ. ಆದರೆ ಕೆಲವು ಬೇರೆ ಬೇರೆ ಕಾರಣಗಳಿಂದ ಇಂದಿನ ಚುನಾವಣೆಯಲ್ಲಿ ನಮಗೆ ಈ ಒಂದು ಕಾಂಗ್ರೆಸ್ನ ಕುತಂತ್ರ ರಾಜಕಾರಣದಿಂದ ಏನೇನು ಆಯ್ತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. BJPಯ B ಟೀಮು, BJPಯ B ಟೀಮು, JDS ಅಂತೇಳಿ ನಮ್ಮನ್ನು ಯಾವ ಥರ ಅವರು ವರ್ತನೆ ಮಾಡಿದ್ರು, ಯಾವ ಥರ ನಮಗೆ ಸೋಲಿಕ್ಕೆ ಅವಕಾಶವನ್ನು ಮಾಡಿದ್ರು ಅನ್ನೋದು ಎಲ್ಲ ಗೊತ್ತಿದೆ. ಈ ಬಾರಿ ಯಾರನ್ನ ಕೂಡ ಯಾರು ಏನೇ ಹೇಳಿದ್ರು ಎಲ್ಲ ಸಮಾಜ ನಮ್ಮ ಜೊತೆಯಲ್ಲಿದೆ. ಅದರಿಂದ ಯಾವುದೇ ಥರ ನಮಗೆ ಕಷ್ಟ ಆಗಲ್ಲ. ಇವತ್ತು ಕುಮಾರಣ್ಣವರ ಒಂದು ಕಾರ್ಯಕ್ರಮ, ಪಂಚರತ್ನ ಕಾರ್ಯಕ್ರಮ ಇನ್ನೇನು ಮುಂದಿನ ದಿನಗಳಲ್ಲಿ ಒಂದು ವಾರದಲ್ಲಿ ಚಾಮುಂಡಿ ದೇವಿಯ ಒಂದು ಪೂಜೆ ಸಲ್ಲಿಸಿ ಅಲ್ಲಿಂದ ಈ ಪಂಚರತ್ನ ರಥ ಪ್ರಾರಂಭ ಮಾಡುವಂಥ ಎಲ್ಲ ಸಜ್ಜಾಗ್ತಾ ಇದ್ದೀವಿ. ಎಲ್ಲ ರೀತಿಯಲ್ಲಿ ಆ ಒಂದು ಪಂಚರತ್ನ ರಥ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಸಂಚಾರ ಆಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಯಶಸ್ವಿ ನಮ್ಮ ಪಕ್ಷಕ್ಕೆ ಸಿಗುತ್ತೆ ಅನ್ನೋದನ್ನು ನಾನು ಭಾಳ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ರೈತರು ಇರ್ಬೋದು, ಯುವಕರಿಗೆ ಉದ್ಯೋಗ ವಿಚಾರ ಇರ್ಬೋದು, ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣ ಇರ್ಬೋದು, ಮತ್ತು ವಸತಿ ಇರ್ಬೋದು, ಮತ್ತು ಈಗ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಈ ಥರ ಪಂಚರತ್ನ ಕಾರ್ಯಕ್ರಮಗಳನ್ನು ಜನರ ಮುಂದೆ ಮೂಲೆ ಮೂಲೆಗೆ, ಅದು ನಗರ ಇರ್ಬೋದು, ಹಳ್ಳಿ ಇರ್ಬೋದು, ಹೋಬಳಿ ಮಟ್ಟದಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಅದು ಬರಬೇಕು ಅನ್ನೋದರ ಉದ್ದೇಶ ಇಟ್ಕೊಂಡು
ನಮ್ಮ ನಾಯಕರು ಕುಮಾರಣ್ಣವರು ಈ ಯೋಜನೆಯನ್ನು ತರ್ತಾ ಇದ್ದಾರೆ. ಬಹುಶಃ ಈ ರಾಜ್ಯದ ಜನ, ಈ ಭಾಗದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಜನ ತುಂಬ ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ನನ್ನಲ್ಲಿದೆ. ಥ್ಯಾಂಕ್ ಯು. ಜನಪ್ರಿಯ ನಾಯಕರು, ಹಿತೈಷಿಗಳು, ಮಾರ್ಗದರ್ಶಕರು, ಜಾತ್ಯತೀತ ಜನತಾದಳದ ವಿಧಾನ ಪರಿಷತ್ ಸದಸ್ಯರಾದಂಥ ಮಾನ್ಯ ಶ್ರೀ ಟಿ.ಎಸ್. ಸರವಣ ಸಾಹೇಬರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಅವರ ವಾಡಿಕೆಯಂತೆ ಪ್ರತಿ ಸಾರಿ ಕೂಡ ನಮ್ಮೆಲ್ಲರ ಆರಾಧ್ಯ ದೈವ ತಿರುಮಲ ವೆಂಕಟೇಶ್ವರನ ಆಶೀರ್ವಾದ ಪಡೀಲಿಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ಈ ಸಾರಿ ಕೂಡ ಅವರ ಒಂದು ಹುಟ್ಟುಹಬ್ಬದ ಆಚರಣೆಗಾಗಿ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೀಲಿಕ್ಕೆ ಹೋಗಿದ್ರು. ಹಾಗೆ ಹೊರಟು ಬರೆದಂಥ ಸಂದರ್ಭದಲ್ಲಿ ನಮಗೂ ಕೂಡ ವಿಷಯ ಗೊತ್ತಾಯಿತು, ಸಾಹೇಬರು ಈ ಕಡೆ ಹೋಗ್ತಾ ಇದ್ದಾರಂತ. ಅವರು ಕೇವಲ ರಾಜ್ಯಕ್ಕೆ ಅಲ್ಲ, ನಮ್ಮ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆ ಜನತೆ ಅವರನ್ನು ಭಾಳ ಆತ್ಮೀಯದಿಂದ, ಭಾಳ ವಿಶ್ವಾಸದಿಂದ, ಭಾಳ ಅಭಿಮಾನದಿಂದ ಕಾಣ್ತಕ್ಕಂಥದ್ದು ಅದು ಮೊದಲಿಂದನೂ ಹಾಗೇ ಇದೆ. ಹಾಗಾಗಿ ಇವತ್ತಿನ ದಿವಸ ಇಲ್ಲಿ ಹೊರಡಬೇಕಾದ್ರೆ ವಿಷಯ ತಿಳ್ಕೊಂಡು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವರ ಅಭಿಮಾನದಿಂದ ಎಲ್ಲರೂ ಕೂಡ ಇವತ್ತಿನ ದಿವಸ ಅವ್ರಿಗೆ ಶುಭ ಕೋರ್ಲಿಕ್ಕೆ ಇವತ್ತು ನೆರೆದಿದ್ದಾರೆ. ಕೇವಲ 1 ಗಂಟೆ ಅವಧಿಗೆ ಅಷ್ಟೇ ನಮಗೆ ಗೊತ್ತಾಗಿದ್ದು, ಇವತ್ತು 12:15 ಒಂದು 11:15 ಅಷ್ಟೇ ನಮಗೆ ಗೊತ್ತಾಗಿದೆ. ಆದರೆ ಅವ್ರ ಅಭಿಮಾನ ಎಷ್ಟಿದೆ ಅಂದರೆ ಮೂಲೆಯಿಂದನೂ, ಜಿಲ್ಲೆಯ ಮೂಲೆಯಿಂದನೂ ತಕ್ಷಣಕ್ಕೆ ಅತಿ ವೇಗವಾಗಿ ಬಂದು ಅವ್ರನ್ನ ಭೇಟಿ ಮಾಡಿ ಇವತ್ತು ಶುಭ ಕೋರಿದ್ದಾರೆ. ಹಾಗಾಗಿ ಅವ್ರು ಇಟ್ಟಿರ್ತಕ್ಕಂಥ ಅಭಿಮಾನ ನಾವೆಲ್ಲರೂ ಧನ್ಯರು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಎಲ್ಲರ ದೇವರು ಆರೋಗ್ಯ, ಆಯುಷು ಮತ್ತು ಮುಂದಿನ ದಿನಗಳಲ್ಲಿ ಯಶಸ್ಸು ಸಿಗಲಿ. ಅವರ ಒಂದು ಯಶಸ್ಸು ನಮಗೂ ಮಾರ್ಗಸೂಚಿ ಆಗಲಿ, ಮಾರ್ಗದರ್ಶಿ ಆಗಲಿ. ಅವರ ಒಂದು ಗುಣಲಕ್ಷಣಗಳು, ಅವರು ಒಂದು ವಿಶ್ವಾಸ, ಜನದ ಮೇಲೆ ಪ್ರೀತಿ, ವಿಶ್ವಾಸ, ಅವರ ಒಂದು ನಾಯಕತ್ವ ಇದೆ, ಆ ಗುಣಗಳು ನಮಗೂ ಸಿಗುವಂಥದ್ದಾಗಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಅವರಲ್ಲೂ ಕೂಡ ಮನವಿ ಮಾಡ್ತಾ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರು ಶುಭ ಕೋರ್ತೀನಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ನಾಯಕರು ಹಾಗೂ ಜೆಡಿಎಸ್ ಪಕ್ಷದ ಬೆಂಬಲಿಸಿದಂಥ ಸರವಣ ಅಣ್ಣವರ ಹುಟ್ಟುಹಬ್ಬ ದಿವಸ. ಅವರ ಹುಟ್ಟುಹಬ್ಬ ದಿವಸದ ಪ್ರಯುಕ್ತ ಇವತ್ತು ತಿರುಪತಿ ವೆಂಕಟರಮಣ ಸ್ವಾಮಿ ದರ್ಶನ ಮಾಡ್ತಾ ಬರುವಾಗ ನಾವು ಹರಿಹರದ ಹತ್ರ ತಾಲೂಕು ಕೋಲಾರ ವತಿಯಿಂದ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿದ್ವಿ. ದೇವರವರಿಗೆ ಹೆಚ್ಚು ಆಯುಷು, ಆರೋಗ್ಯ, ಮುಂದೆ ಒಳ್ಳೆ ರಾಜಕೀಯ ಭವಿಷ್ಯವನ್ನು ನೀಡಿ, ಚಿರಾಯುಷ್ಯನ ನೀಡಿ ಅಂತ ಆ ತಿರುಪತಿ ಭಕ್ತರನ್ನು ಪ್ರಾರ್ಥಿಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ.